ದ್ವಾದಶಾದಿತ್ಯರೇ ಎಲ್ಲವರು ಒಟ್ಟಾಗಿ ಒಕ್ಕರುಳಿನಿಂದಲೂ ಒಮ್ಮತದಿಂದಲೂ ನನ್ನ ನಾಮೋಚ್ಚರಣೆಯನ್ನ ಮಾಡುತ್ತಾ ಇದ್ದೀರಾ. ನೀವೇ ಕೊಟ್ಟ ಆಕಾರ, ನೀವೇ ಮಾಡಿದ ಅಲಂಕಾರ, ನೀವೇ ನೀಡಿದ ಆಯುಧಗಳೊಂದಿಗೆ ಪ್ರತ್ಯಕ್ಷಳಾಗಿದ್ದೇನೆ. ಮಕ್ಕಳೇ, ಇಂದೊಮ್ಮೆ ನಾನೇ ನಿಮ್ಮೂವರನ್ನ ಸೃಷ್ಟಿಸಿದೆ, ಹೆಸರಿಸಿದೆ, ಮಾಡುವುದಕ್ಕೆ ಉದ್ಯೋಗವನ್ನ ಅನುಗ್ರಹಿಸಿದೆ, ಇರುವುದಕ್ಕೆ ಸ್ಥಳವನ್ನ ಕಲ್ಪಿಸಿದೆ. ಅಂದೇ ನಿಮ್ಮಲ್ಲಿ ಆಡಿದಂತ ಮಾತು ಕಷ್ಟ ಕಾಲದೊಳನ್ನ ನಿಷ್ಠೆಯಿಂದ ಭರಿಸಿ ಎನ್ನುವ ಹಾಗೆ. ಹೇಳಿ ಮಕ್ಕಳೇ, ಏನು ಕಷ್ಟ? ದುಷ್ಟನಾಗಿರುವಂತಹ ಮಹಿಷಾಸುರ ಅಟ್ಟಹಾಸೆಯಿಂದ ಮೆರೆಯುತ್ತಾ ಇದ್ದಾನೆ. ಅವನ ಅಟ್ಟುಳಿಯನ್ನ ಸಹಿಸಲು ಅಸಾಧ್ಯರಾಗಿ ಕಷ್ಟವನ್ನ ತೋಡಿಕೊಳ್ಳುತ್ತಾ ಇದ್ದೀರಾ. ಗೋ ಬ್ರಾಹ್ಮಣರನ್ನ ಹಿಂಸಿಸಿದಾನೆ, ಸುರರನ್ನ ಓಡಿಸಿದಾನೆ, ಸ್ವರ್ಗಪೀಠ ದುಷ್ಟನ ವಶವಾಯಿತೆ, ಸೂರ್ಯ ಚಂದ್ರನ ಗತಿಯನ್ನ ತಡೆ ಹಿಡಿದಾನೆ. ಮಗು ಬ್ರಹ್ಮ ಅರಿಯದೆ ದುರುಳನಿ ವರವನಿತ್ತೆಯ ಕಂದ ವಿಷ್ಣು ಆ ದುಷ್ಟರನ್ನ ಪಾಲಿಸಿದೆಯ. ಈ ಶನಿಗೆ ಲಯಗೊಳಿಸುವುದಕ್ಕಾಗದೆ ಹೋಯಿತೆ. ಭಯಪಡುವಂತ ಅಗತ್ಯ ಇಲ್ಲ ಮಕ್ಕಳೇ. ಲೋಕ ಕಂಟಕನಾಗಿ ಮೆರೆಯುವಂತ ದುರುಳ ಮಹಿಷಾಸುರನ್ನ ನಾನು ವಧಿಸ್ತೇನೆ. ಅವ ಮಾತ್ರ ಅಲ್ಲ, ಅವನ ಅನುಯಾಯಿಗಳಂತ ಶಂಕದುರ್ಗರಿದ್ದಾರೆ. ಅಷ್ಟೊಂದು ಮೆರೆಯುವುದಕ್ಕೆ ಕಾರಣ ಅವನ ಅನುಯಾಯಿಗಳು ಶಂಕದುರ್ಗರ ಬಿಂಕವನ್ನ ಮಾತ್ರದಲ್ಲಿ ಮುರಿಯುವುದಕ್ಕೆ ಆ ಪಾಪಿಗಳ ವಧೆಗೆ ವರಸೆ.
ಲ ಲ ಲ.